ಉಪ್ಪಿನಂಗಡಿಯ ಸೇಮಾಧಿಪತಿ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವರನ್ನ ಮನಸಾರೆ ಸ್ಮರಿಸ್ತಾ, ವಿಘ್ನ ನಿವಾರಕ ಗಜಮುಖನನ್ನ ಮನಸಾರೆ ಸ್ಮರಿಸ್ತಾ, ಸುದ್ದಿ ಅರಿವು ಕೃಷಿ ಕೇಂದ್ರ ಸಹಯೋಗ ಹಾಗೆಯೇ ಟೀಮ್ ಉಬಾರ್ ಪ್ರಸ್ತುತಪಡಿಸುವ ಉಪ್ಪಿನಂಗಡಿಯ ದ್ವಿತೀಯ ವರ್ಷದ ಹಲಸು ಮಾವು ಮೇಳ 2026 ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ಮಳೆಗಾಲದ ಸೀಸನ್ ಆರಂಭ ಆಯಿತು ಅಂತ ಹೇಳಿದರೆ ಮಾವು ಮತ್ತು ಹಲಸುಗಳ ಕಾರುಬಾರು ಜಾಸ್ತಿನೇ ಇರುತ್ತೆ. ಹಲವಾರು ಉತ್ಪನ್ನಗಳನ್ನು ನಾವು ತಯಾರು ಮಾಡಿ ಸೇವಿಸ್ತೀವಿ. ಇದರ ಜೊತೆಗೇನೆ ಕೃಷಿಕರಿಗೆ ಕೂಡ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ಹಲಸು ಮಾವು ಮೇಳದಂಥ ಕಾರ್ಯಕ್ರಮಗಳು ಆಯೋಜನೆಯಾಗ್ತಾ ಇದೆ. ಕೃಷಿಯಲ್ಲಿ ನಾವು ಮುಖ್ಯವಾಗಿ ನೋಡೋದು ಅಂತ ಹೇಳಿದರೆ ಹಲಸು ಮತ್ತು ಮಾವು ಅನ್ನುವಂಥದ್ದು ಅಷ್ಟೊಂದು ಮಹತ್ವವನ್ನು ಪಡೆಯದೇ ಇದ್ದಂತಹ ದಿನಗಳು ಇತ್ತು. ಆದರೆ ಈಗ ಇವುಗಳಿಗೆ ಕೂಡ ಮಹತ್ವವನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಒಂದು ಕಡೆಯಾದರೆ, ಕೃಷಿಕರಿಗೆ ಉತ್ತೇಜನವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಹಲಸು ಹಾಗೂ ಮಾವುಗಳ ಮೌಲ್ಯವರ್ಧನೆಯ ಕೆಲಸಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ಇದರಲ್ಲಿ ಈ ಹಲಸು ಮೇಳ ಅನ್ನುವಂಥದ್ದು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇರುವಂಥದ್ದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಹಲಸು ಮಾವು ಮೇಳ ಕೇವಲ ಕಾರ್ಯಕ್ರಮವಾಗಿ ಇರದೆ ಕೃಷಿಕರನ್ನ ಮುಖ್ಯ ವೇದಿಕೆಗೆ ತರುವಂತಹ ಕೆಲಸಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ಇಂತಹ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿರುವಂತಹ ಅತಿಥಿಗಳು ಇವತ್ತು ಆಗಮಿಸಿದ್ದಾರೆ. ಇದೀಗ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುವಂತಹ ಹೊತ್ತು. ಮಣ್ಣಿನ ಮಗನಾಗಿ ಕೃಷಿಕನಾಗಿ ಕೃಷಿಕರ ನಾಡಿ ಮಿಡಿತವನ್ನು ಅರಿತು ಬೆರೆತು ಅವರೊತ್ತಿಗೆ ಸೇರುವಂತಹ ವ್ಯಕ್ತಿ ಇವರು. ಹಿಂದೂ ಮುಖಂಡರಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ನಾನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ತೌಸಿಫ್ ಯುಟಿ ಸರ್ ಇದ್ದಾರೆ. ನೀವು ಕೂಡ ಕಾರ್ಯಕ್ರಮಕ್ಕೆ ವೇದಿಕೆಗೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀನಿ ಸರ್. ಹಾಗೆಯೇ ಬಲ್ಲಿ ಆಯುರ್ ಗ್ರಾಮ ಉಪ್ಪಿನಂಗಡಿ ಇದರ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಮುಖ್ಯ ವೈದ್ಯರಾಗಿರುವಂಥ ಡಾಕ್ಟರ್ ಸುಪ್ರೀತ್ ಜೋಯಲ್ ಲೋಬೋ ಸರ್, ನಿಮ್ಮನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಸರ್. ಇವರಿಗೆ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಟೀಮ್ ಉಬಾರ್ ಇದರ ರಾಕೇಶ್ ಪ್ರಭು ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಅರುಣ್ ಕುಮಾರ್ ಪುತ್ತಿಲ ಇವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಹೂಗುಚ್ಛವನ್ನು ನೀಡುವ ಮೂಲಕ. ಹಾಗೆಯೇ ಟೀಮ್ ಉಬಾರ್ ತಂಡದ ತಾರೇಶ್ ಕೋಟೆಯವರು ತೌಸಿಫ್ ಯುಟಿ ಸರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಸುಪ್ರೀತ್ ಜೋಯಲ್ ಲೋಬೋ ಸರ್ ಇವರಿಗೆ ರಾಜೇಶ್ ಪ್ರಭು ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಲಸು ಮಾವು ಮೇಳ ಇದು 2ನೇ ವರ್ಷದ ಕಾರ್ಯಕ್ರಮ. ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ತುಂಬಾ ಸಕ್ಸಸ್ ಆಗಿ ನಡೆದಿತ್ತು. ಅದೆಷ್ಟೋ ಜನ ಈ ಒಂದು ಕಾರ್ಯಕ್ರಮಕ್ಕೆ ಮೆಚ್ಚುಗೆಯ ಮಾತನ್ನು ಹೇಳಿದರು. ಇದರಿಂದಾಗಿ ಇದೀಗ 2ನೇ ವರ್ಷದ ಕಾರ್ಯಕ್ರಮ ಕೂಡ ನಡೀತಾ ಇದೆ. ನಮ್ಮ ಎದುರು ಭಾಗದಲ್ಲಿರುವಂತಹ ಮೈದಾನದಲ್ಲಿ ಅದೆಷ್ಟೋ ಸ್ಟಾಲ್ಗಳು ತೆರೆದುಕೊಂಡಿದೆ. ರೈತರಿಗೆ ಅನುಕೂಲವಾಗುವಂತಹ ಒಂದಿಷ್ಟು ಸ್ಟಾಲ್ಗಳು ಒಂದು ಕಡೆಯಾದರೆ, ಗ್ರಾಹಕರಿಗೆ ಅನುಕೂಲವಾಗುವಂಥ ಸ್ಟಾಲ್ಗಳನ್ನು ಕೂಡ ತೆರೆದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವಂತಹ ಅತಿಥಿಗಳು ಈಗ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟಿಸುವಂತಹ ಹೊತ್ತು ಅತಿಥಿ ಗಣ್ಯರಲ್ಲಿ ದೀಪ ಬೆಳಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದೀಪದ ಬೆಳಕು ನಕಾರಾತ್ಮಕತೆಯನ್ನು ತೊಡೆದು ಹಾಕಿ ಸಕಾರಾತ್ಮಕತೆಯನ್ನು ಆಹ್ವಾನಿಸುವಂತಹ ಬೆಳಕು ಇದು. 3 ದಿನಗಳ ಕಾಲ ನಡೆಯುವಂತಹ ಈ ಒಂದು ಹಲಸು ಮಾವು ಮೇಳ ಸಕ್ಸಸ್ ಆಗಿ ನಡೀಲಿ, ದೇವರ ಆಶೀರ್ವಾದ ಈ ಒಂದು ಕಾರ್ಯಕ್ರಮದ ಮೇಲೆ ಇರಲಿ ಅಂತ ಹೇಳ್ತಾ ಇದೀಗ ಅತಿಥಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಹಿತ ನುಡಿಗಳನ್ನು ಹೇಳುವಂತಹ ಹೊತ್ತು. ಪ್ರಥಮವಾಗಿ ಹಿಂದೂ ಮುಖಂಡರಾಗಿರುವಂಥ ಅರುಣ್ ಕುಮಾರ್ ಪುತ್ತಿಲ ಸರ್ ಶುಭ ಹಾರೈಕೆಯ ನುಡಿಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಆರಾಧ್ಯ ಮೂರ್ತಿ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಟೀಮ್ ಉಬಾರ್ ಇವರು ಪ್ರಸ್ತುತಪಡಿಸುವ 2ನೇ ವರ್ಷದ ಹಲಸು ಮತ್ತು ಮಾವು ಮೇಳದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ತೌಸಿಫ್ ಯುಟಿ ಅವರೇ, ಬಲ್ಲಿ ಆಯುರ್ ಕಾಲೇಜಿನ ಮುಖ್ಯ ವೈದ್ಯರಾಗಿರುವಂಥ ಡಾಕ್ಟರ್ ಸುಪ್ರೀತ್ ಜೋಯಲ್ ಲೋಬೋರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಟೀಮ್ ಉಬಾರಿನ ಪದಾಧಿಕಾರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಬಂಧುಗಳೇ, 2ನೇ ವರ್ಷ ಅತ್ಯಂತ ಯಶಸ್ವಿಯಾಗಿ ಹಲಸು ಮತ್ತು ಮಾವು ಮೇಳದ ಆಯೋಜನೆ ಉಪ್ಪಿನಂಗಡಿ ಭಾಗದಲ್ಲಿ ಆಗಿದೆ. ಕಳೆದ ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ ಈ ಮೇಳವನ್ನು ಆಯೋಜಿಸಿ ಈ ಭಾಗದಲ್ಲಿ ಹಲಸು ಮತ್ತು ಮಾವಿನ ಬೆಳೆಗಳಿಗೆ ಒಂದಷ್ಟು ಮಾರುಕಟ್ಟೆಯನ್ನು ಒದಗಿಸತಕ್ಕಂತಹ ಪ್ರಯತ್ನ ಮತ್ತು
ಕೃಷಿಕರು ಇವತ್ತು ಪರ್ಯಾಯ ಬೆಳೆಯಾಗಿ ಹಲಸು ಮತ್ತು ಮಾವನ್ನು ಬೆಳೆಸಬಹುದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೃಷಿಕರಿಗೆ ಉತ್ತೇಜನ ಕೊಡತಕ್ಕಂತಹ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ. ಇವತ್ತು ಎಲ್ಲರೂ ಕೂಡ ಇಷ್ಟಪಡತಕ್ಕಂತಹ ಎರಡು ಹಲಸು ಮತ್ತು ಮಾವು, ಇದನ್ನು ಮಾರುಕಟ್ಟೆಯಲ್ಲಿ ಇನ್ನಷ್ಟು ಇದಕ್ಕೆ ಧಾರಣೆಯನ್ನು ಮಾಡುವುದರ ಜೊತೆಗೆ ಈ ರೀತಿಯ ಬೆಳೆಗಳನ್ನು ನಾವು ಕೂಡ ನಮ್ಮ ಭಾಗದಲ್ಲಿ ಮಾಡಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ಈ ಮೇಳದ ಆಯೋಜನೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ನಾವೆಲ್ಲರೂ ಕೂಡ ಅಡಿಕೆ, ತೆಂಗು, ಗೇರು ಬೆಳೆಯನ್ನೇ ಅವಲಂಬಿಸಿರತಕ್ಕಂತಹ ಕಾಲಘಟ್ಟದಲ್ಲಿ ಹವಾಮಾನ ವೈಪರೀತ್ಯ, ಮಾರುಕಟ್ಟೆಯ ವೈಪರೀತ್ಯದಿಂದ ಆ ಬೆಳೆಗಳಿಂದ ಇವತ್ತು ಹಿಂದೆ ಸರಿಯತಕ್ಕಂತಹ ನೂರಾರು ಸಂಗತಿಗಳ ನಡುವೆ ಮತ್ತೆ ರೈತರು ಮಾರುಕಟ್ಟೆಯಲ್ಲಿ ತಾವು ಬೆಳೆಸಿರತಕ್ಕಂತಹ ಆ ವಸ್ತುಗಳಿಗೆ ಇನ್ನಷ್ಟು ಧಾರಣೆ ಕೊಡತಕ್ಕಂತಹ ಯಾವುದು ಇದೆ ಅನ್ನೋಂಥ ಚರ್ಚೆಗಳು ಮತ್ತು ಯೋಚನೆಗಳು ಬಂದಾಗ ಇವತ್ತು ಎಲ್ಲರೂ ಕೂಡ ಮಾವು ಮತ್ತು ಹಲಸಿನ ಗಿಡಗಳನ್ನು ತಮ್ಮ ಜಾಗದಲ್ಲಿ ನೆಟ್ಟು ಅದರಿಂದ ಆದಾಯವನ್ನು ಗಳಿಸತಕ್ಕಂತಹ ವ್ಯವಸ್ಥೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈ ಎರಡೂ ವ್ಯವಸ್ಥೆಗಳ ಜೊತೆಗೆ ಇವತ್ತು ಕೃಷಿ ಆಧಾರಿತವಾಗಿರ್ತಕ್ಕಂತಹ ವ್ಯವಸ್ಥೆ ಇರತಕ್ಕಂತಹ ನಮ್ಮ ಭಾಗದಲ್ಲಿ ಇವತ್ತು ಈ ಹಲಸು ಮಾವು ಮೇಳದ ಜೊತೆಗೆ ಬೇರೆ ಬೇರೆ ನರ್ಸರಿಗಳು ಕೂಡ ಇದರಲ್ಲಿ ಸ್ಟಾಲಲ್ಲಿ ಭಾಗವಹಿಸಿ ಕೃಷಿಕರಿಗೆ ಪೂರಕವಾಗಿರತಕ್ಕಂತಹ ಬೇರೆ ಬೇರೆ ಗಿಡಗಳನ್ನು ಮಾರಾಟ ಮಾಡತಕ್ಕಂತಹ ವ್ಯವಸ್ಥೆ ನಿರ್ಮಾಣ ಆಗಿದೆ. ಒಂದು ಕೃಷಿಕರಿಗೆ ಪೂರಕವಾಗಿ ಉತ್ತೇಜನ ಕೊಡತಕ್ಕಂತಹ ಪ್ರಯತ್ನಗಳು, ಇನ್ನೊಂದು ಕಡೆಯಲ್ಲಿ ನಾವು ಬೆಳೆದಿರತಕ್ಕಂತಹ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಗಳಿಸತಕ್ಕಂತಹ ವ್ಯವಸ್ಥೆಗಳಿಗೆ ಮುನ್ನುಡಿ ಬರೆಯತಕ್ಕಂತಹ ಕಾರ್ಯಕ್ರಮವಾಗಿ ಇವತ್ತು ರೂಪುಗೊಂಡಿದೆ. ಟೀಮ್ ಉಬಾರ್ನ ಆ ತಂಡ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಈ ರೀತಿಯ ಮೇಳಗಳನ್ನು ಆಯೋಜನೆ ಮಾಡುವಂಥದ್ದನ್ನು ನಾನು ಗಮನಿಸಿದ್ದೇನೆ. ಪುತ್ತೂರಿನಲ್ಲಿ ಮಾಡಿದ್ದಾರೆ, ಇವತ್ತು 2ನೇ ವರ್ಷದಲ್ಲಿ ಉಪ್ಪಿನಂಗಡಿಯಲ್ಲಿ, ಇನ್ನು ವಿಟ್ಲ ಮತ್ತು ಸುಳ್ಯದಲ್ಲಿ ಕೂಡ ಮಾಡಬೇಕು ಅನ್ನುವಂತಹ ಯೋಚನೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಪ್ರಾಯಶಃ ಇವತ್ತು ಕೃಷಿಕರಿಗೆ ಒಂದು ಹೊಸ ಕೃಷಿ ವ್ಯವಸ್ಥೆಯಲ್ಲಿ ಹೊಸ ಭಾಷ್ಯವನ್ನು ಬರೆಯತಕ್ಕಂಥ ಮತ್ತು ಆ ಕಂಗೆಟ್ಟಿರತಕ್ಕಂಥ ಕೃಷಿಕರಿಗೆ ಮುಂದಿನ ದಿವಸದಲ್ಲಿ ಇನ್ನೊಂದು ವ್ಯವಸ್ಥೆ ಕೂಡ ಇದೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ಹಲಸು ಮತ್ತು ಮಾವು ಬೆಳೆಗಳು ಕೃಷಿಕರಿಗೆ ಪೂರಕವಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಮೇಳಗಳನ್ನು ಮಾಡತಕ್ಕಂಥ, ಈ ಮೇಳಗಳ ಜೊತೆಗೆ ಕೃಷಿಕರಿಗೆ ಉತ್ತೇಜನ ಕೊಡತಕ್ಕಂತಹ ಕೆಲಸ ಕಾರ್ಯಗಳು ಟೀಮ್ ಉಬಾರ್ ತಂಡದಿಂದ ಆಗಿದೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಜೊತೆಗೆ ಇನ್ನೊಂದು ಕಾರ್ಯಕ್ರಮವನ್ನು ಕೂಡ ನಾಳೆ ದಿನ 21ನೇ ತಾರೀಕಿಗೆ ನಾಟಕವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಈ ನಾಟಕದಲ್ಲಿ ಬಂದಿರತಕ್ಕಂತಹ ಆದಾಯವನ್ನು ಇವತ್ತು ಸಮಾಜದಲ್ಲಿ ಅತ್ಯಂತ ಕಷ್ಟದಲ್ಲಿರ್ತಕ್ಕಂತಹ ಆರೋಗ್ಯದ ಸಮಸ್ಯೆಯಿಂದ ಇರತಕ್ಕಂಥ ವ್ಯಕ್ತಿಗಳಿಗೆ ಒಂದಷ್ಟು ಸಹಕಾರವನ್ನು ಕೊಡಬೇಕು ಅನ್ನತಕ್ಕಂಥ ವಿಶಾಲ ಮನೋಭೂಮಿಕೆಯ ಜೊತೆಗೆ ನಾವೆಲ್ಲರೂ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೂಡ ಕೊಡತಕ್ಕಂಥ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಟೀಮ್ ಉಬಾರ್ ತಂಡದಿಂದ ಆಗ್ತಾ ಇದೆ. ಆ ಟೀಮ್ ಉಬಾರ್ ತಂಡ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳ ಜೊತೆಗೆ ನಾನು ಕೂಡ ಆ ತಂಡದ ಸದಸ್ಯನಾಗಿ ಮುಂದಿನ ದಿವಸದಲ್ಲಿ ಇರ್ತೇನೆ. ಪುತ್ತೂರಿನ ಆ ಕ್ಷೇತ್ರದಲ್ಲಿ ನಡೆಸತಕ್ಕಂಥ ಇವರು ಬೇರೆ ಬೇರೆ ರೀತಿಯ ಈ ರೀತಿಯ ಹಲಸು ಮೇಳಗಳು ಕೃಷಿಗೆ ಸಂಬಂಧಪಟ್ಟಿರತಕ್ಕಂಥ ಪೂರಕವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಇವರ ಜೊತೆಗೆ ನಿಂತು ಸಹಕಾರವನ್ನು ಕೊಟ್ಟು ಮುಂದಿನ ದಿವಸದಲ್ಲಿ ಕೃಷಿ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ಇನ್ನಷ್ಟು ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳತಕ್ಕಂಥ ಮತ್ತು ಈ ರೀತಿಯ ಬೆಳೆಗಳನ್ನು ಬೆಳೆಸತಕ್ಕಂಥ ಶಕ್ತಿ ಬರಬೇಕು ಅನ್ನತಕ್ಕಂಥ ಆಶಯದ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ, ಬೆಳಗಿನ ಸಭಾ ಕಾರ್ಯಕ್ರಮಕ್ಕೆ ಜನ ಕಡಿಮೆ ಆಗಿರ್ಬೋದು, ದಯವಿಟ್ಟು ನೀವು ಯಾರು ಬೇಸರ ಮಾಡಬೇಡಿ. ಸಂಜೆಯಿಂದ ಈ ಹಲಸು ಮತ್ತು ಮಾವು ಮೇಳಕ್ಕೆ ಅದ್ಭುತವಾಗಿರತಕ್ಕಂಥ ಜನತೆಯ ಸಹಕಾರ ಸಿಗ್ತದೆ ಮತ್ತು ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಈ ಭಾಗದ ಎಲ್ಲ ಜನರು ಕೂಡ ಈ ಹಲಸು ಮತ್ತು ಮಾವು ಮೇಳದಲ್ಲಿ ಪಾಲ್ಗೊಂಡು ಆ ಮೇಳದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸ್ಟಾಲಿನ ವಸ್ತುಗಳನ್ನು ಖರೀದಿ ಮಾಡಿ ಅವರಿಗೂ ಕೂಡ ಮಾರುಕಟ್ಟೆಯನ್ನು
ದೊರಕಿಸಿಕೊಟ್ಟು ಮುಂದಿನ ದಿವಸಗಳಲ್ಲಿ ಯಾರೆಲ್ಲ ಸ್ವ ಉದ್ಯೋಗಗಳನ್ನು ಮಾಡಿಕೊಂಡು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಂಡು ಹೋಗತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥ ಎಲ್ಲರಿಗೂ ಕೂಡ ನಾವು ಶಕ್ತಿಯನ್ನು ಕೊಡಬೇಕು ಮತ್ತು ಭಗವಂತ ಅವರಿಗೆ ಆಶೀರ್ವದಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಮೇಳಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಟೀಮ್ ಉಬಾರ್ ತಂಡದ ಮುಂದಿನ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲಿ ಕೂಡ ನಾನು ಇರ್ತೇನೆ ಅನ್ನುವಂಥ ಬೆಂಬಲದ ಮಾತನ್ನು ಸರ್ ತಿಳಿಸಿದ್ದಾರೆ. ಹಾಗಾಗಿ ಇವರ ಒಂದು ಶಕ್ತಿಯ ಮೂಲಕ ಇನ್ನಷ್ಟು ಈ ಒಂದು ತಂಡ ಬೆಳೀಲಿ, ಸಾಮಾಜಿಕವಾಗಿ ಗುರುತಿಸಿಕೊಳ್ಳಿ ಅಂತ ಹೇಳ್ತಾ ಶುಭ ಹಾರೈಕೆಗಾಗಿ ಧನ್ಯವಾದಗಳು ಸರ್. ಹಾಗೆಯೇ ಮುಂದೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ತೌಸೀಫ್ ಯುಟಿ ಸರ್ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಟೀಮ್ ಉಬಾರ್ ಆಯೋಜಿಸಿರುವ ಹಲಸಿನ ಮೇಳ ಇದರ ಸುಂದರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪುತ್ತಿಲ ಪರಿವಾರದ ಅರುಣ್ ಕುಮಾರ್ ಪುತ್ತಿಲರವರೇ, ನಮ್ಮ ಉಪ್ಪಿನಗಡಿಯ ನಮ್ಮ ಪ್ರೀತಿಯ ಡಾಕ್ಟರ್ ಆದ ಸುಪ್ರೀತ್ ಲೋಬರವರೇ, ಉಬಾರ್ ಟೀಮ್ನ ಅಧ್ಯಕ್ಷರಾದ ತಾರೇಶ್ ಕೋಟೆರವರೇ ಹಾಗೂ ರಾಕೇಶ್ ಪ್ರಭು ಅವರೇ, ಎಲ್ಲರಿಗೂ ಹಾಗೂ ಸೇರಿರುವ ಎಲ್ಲ ಹಲಸು ಪ್ರಿಯರಿಗೆ ಎಲ್ಲರಿಗೂ ಶುಭ ಮುಂಜಾನೆಯನ್ನು ಹೇಳುತ್ತಾ, ಈ ಹಲಸು ಮೇಲಾಗಲಿ ಮಾವು ಮೇಲಾಗಲಿ ಕೇವಲ ಹಣ್ಣು ತಿನ್ನುವ ಜಾಗವಲ್ಲ, ಇದು ರೈತರು ಬೆಳೆದಿರುವ ಹಣ್ಣುಗಳನ್ನು ಗ್ರಾಹಕರಿಗೆ ತಲುಪಿಸುವ ಸುಂದರ ಕೊಂಡಿಗಳಾಗಿರುತ್ತಾರೆ. ಈ ರೈತರು ಮೊದಲಾಗಿ ಇಂಥ ಮೇಳಗಳು ನಡೆಸಿದಾಗ ಮಾತ್ರ ಗ್ರಾಹಕರಿಗೆ ಇದನ್ನು ನೋಡಲು ಅವಕಾಶ ಸಿಗ್ತದೆ. ನಾನು ನಮ್ಮ ಗೆಸ್ಟ್ಗಳನ್ನು ಕಾಯ್ತಾ ಇರಬೇಕಾದ್ರೆ ಹೀಗೆ ಒಂದು ರೌಂಡು ಸುತ್ತುವರಿದಾಗ ಈ ಹಲಸಿನ ಹಣ್ಣಿನಲ್ಲಿ ಏನೆಲ್ಲ ಮಾಡ್ಬೋದು ಅಂತ ನೋಡಲಿಕ್ಕೆ ಸಿಕ್ಕಿತ್ತು. ಹಲಸಿನ ಚಿಪ್ಸ್ ಆಗಲಿ, ಹಲಸಿನ ಸಂಡಿಗೆ, ಗುಲಾಬ್ ಜಾಮೂನು, ಹೋಳಿಗೆ, ಹಲಸಿನ ಐಸ್ ಕ್ರೀಮು, ವಿವಿಧ ರೀತಿಯ ಪದಾರ್ಥಗಳನ್ನು ನೋಡುವ ಅವಕಾಶವನ್ನು ಸಿಕ್ಕಿತು. ಹೀಗೆ ಇಂಥ ಮೇಳಗಳು ನಡೆದರೆ ಮಾತ್ರ ಈ ನಮ್ಮ ರೈತರು ಬೆಳೆಸಿದ ಉತ್ಪನ್ನಗಳಿಗೆ ಒಂದು ವೇದಿಕೆಯಾಗಿ ಮಾರ್ಪಡ್ತದೆ. ಇದರಿಂದ ರೈತರು ಬೆಳೆಯುವ ಹಣ್ಣುಗಳಿಗೆ ಒಂದು ವೇದಿಕೆಯೂ ಆಗ್ತದೆ, ಅವರಿಗೆ ಅವರ ಅರ್ನಿಂಗ್ಸ್ ಅದು ದುಪ್ಪಟ್ಟು ಆಗುವ, ಅವರು ಮತ್ತು ಇದನ್ನು ಬೆಳೆಸಲು ಇನ್ನೂ ಕೂಡ ಅವರಿಗೆ ಉತ್ತೇಜನವನ್ನು ನೀಡಿದ ಹಾಗೆ ಆಗ್ತದೆ. ಇಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರಬೇಕು ಅಂತ ನಮ್ಮ ಟೀಮ್ ಉಬಾರ್ ಹಾಗೂ ರಾಜೇಶ್ ಅವರನ್ನು ಕೇಳಿಕೊಳ್ಳುತ್ತಾ, ಹಾಗೂ ನಮ್ಮ ಟೀಮ್ ಉಬಾರ್ನವರ ಬಗ್ಗೆ ಹೇಳಬೇಕಾದ್ರೆ ಉಪ್ಪಿನಂಗಡಿಯಲ್ಲಿ ಒಳ್ಳೆಯ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೂ ತುಂಬ ಈ ಜನರ ಕಷ್ಟಗಳಿಗೆ ಸ್ಪಂದಿಸುವ ಸಂಘಟನೆ ಇದಾಗಿದೆ ಅಂತ ಹೇಳುತ್ತಾ, ನನ್ನ ಎಲ್ಲ ಈ ಊರಿನವನಾಗಿ ನನ್ನಿಂದ ಆಗುವ ಎಲ್ಲ ಸಹಕಾರವನ್ನು ನಿಮಗೆ ನೀಡ್ತೇನೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಶುಭ ಹಾರೈಕೆಗಳ ನುಡಿಗಳಿಗಾಗಿ ಧನ್ಯವಾದಗಳು ಸರ್. ಹಾಗೆಯೇ ಮುಂದೆ ಡಾಕ್ಟರ್ ಸುಪ್ರೀತ್ ಲೋಬೋ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಪುತ್ತೂರಿನ ಜನನಾಯಕರಾದ ಪುತ್ತಿಲ ಪರಿವಾರದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪುತ್ತಿಲರವರೇ, ಆತ್ಮೀಯರಾದ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಯುಟಿ ತೌಸೀಫ್ ಅವರೇ, ಟೀಮ್ ಉಬಾರಿನ ಪದಾಧಿಕಾರಿಗಳೇ, ಇವತ್ತು ಹಲಸು ಮಾವು ಮೇಳ ಸುದ್ದಿ ಅರಿವು ಕೇಂದ್ರ ಹಾಗೂ ಟೀಮ್ ಉಬಾರ್ನ ಜೊತೆಗೂಡಿ ಹಲಸು ಮಾವು ಮೇಳವನ್ನು ಆಯೋಜಿಸಿದ್ದಾರೆ. ನಾನು ಆಯೋಜಕರಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಲಸಿನ ಬಗ್ಗೆ ಹೇಳುವುದಾದರೆ ಒಂದು ಶ್ಲೋಕ ಇದೆ, ಪ್ರಕೃತೆ ಪರಮಂ ದಾನಂ ಪನಸಸ್ಯ ಫಲಂ ಶುಭಂ ತೇನ ತೃಪ್ತಿಂ ಭವೇ ನಿತ್ಯಂ ನಮೋಸ್ತು ತಸ್ಮೈ ಮಮ ಅಂತೇಳಿ. ಯಾಕೆಂತ ಹೇಳಿದರೆ ಒಂದು ಹಣ್ಣು ತಿಂದು ನಮಗೆ ತೃಪ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಹಣ್ಣು, ಮಾವು ಇರ್ಬೋದು, ಬಾಳೆಹಣ್ಣು, ಒಂದು ತಿಂದರೆ ತೃಪ್ತಿ ಖಂಡಿತ ಆಗೋದಿಲ್ಲ. ಆದರೆ ಹಲಸು ಎನ್ನುವುದು ಒಂದೇ ಹಣ್ಣು, ಒಂದು ಹಣ್ಣು ತಿಂದು ನಮಗೆ ಕಂಪ್ಲೀಟ್ ತೃಪ್ತಿ, ಹೊಟ್ಟೆ ತುಂಬುತ್ತದೆ, ತೃಪ್ತಿ ಆಗ್ತದೆ. ಅದಕ್ಕೆ ತೇನ ತೃಪ್ತಿ ಭವೇ ನಿತ್ಯಂ ಅಂತೆ ಆ ಶ್ಲೋಕದಲ್ಲಿ ಹೇಳಿದ್ದಾರೆ. ಇವತ್ತು ಹಲಸು, ನಾವು ಅಡಿಕೆ ಪತ್ರಿಕೆ ಅಂತೇಳಿ ಒಂದು ಪತ್ರಿಕೆ ಇದೆ, ಅದರಲ್ಲಿ ಶ್ರೀಪಡ್ರೆ ಅಂತ ಅದರ ಸಂಪಾದಕರಿದ್ದಾರೆ. ಅವರೊಂದು ಹೇಳಿದ ಮಾತು ನೆನಪುಂಟು ಈಗಲೂ ನನಗೆ. ಯಾವ ದಿವಸ ತನಕ ಹಲಸಿನ ಮರದಲ್ಲಿ ಹಲಸು ಕೊಳಿತದ ಅಲ್ಲಿವರೆಗೆ ಇಂಥ ಹಲಸಿನ ಮೇಳಗಳು ಆಗ್ತಾ ಇರಬೇಕಂತೇಳಿ. ಅಂತಹ ಸಮಸ್ಯೆಗಳಿಗೆ ಈ ಹಲಸು ಹಬ್ಬ ಖಂಡಿತವಾಗಲೂ, ಈಗ ಕೊಳೆಯುವಂಥದ್ದು ಸಂಪೂರ್ಣ ಕಮ್ಮಿ ಆಗಿರಲಿಕ್ಕಿಲ್ಲ ಮರಗಳಲ್ಲಿ, ಇನ್ನೂ ತುಂಬ ಮರಗಳಲ್ಲಿ ಕೊಳಿತಾ ಇರ್ಬೋದು ನಮ್ಮ ಊರಿನಲ್ಲಿ. ಆದರೂ ಆ ಹಲಸಿಗೆ ಒಂದು ಸ್ಥಾನ ಅಂತೂ ಮಾನ ಅಂತೂ ಖಂಡಿತ ಸಿಕ್ಕಿದೆ. ಇದನ್ನು ನಾನು ಕಳೆದ ವರ್ಷ ಪುತ್ತೂರಿನ ಹಲಸು ಹಬ್ಬದಲ್ಲಿ ದಿಕ್ಸೂಚಿ ಭಾಷಣದಲ್ಲಿ ಮಾಡಲಿಕ್ಕೆ ಹೇಳಿದರು ನನಗೆ. ಆ ಟೈಮಲ್ಲೂ ಹೇಳಿದ್ದೆ, ಒಂದು ಹಲಸು ಮಂಡಳಿ ಆಗಬೇಕು ಅನ್ನೋ ಒಂದು ಹಕ್ಕೊತ್ತಾಯವನ್ನು ಕೂಡ ನಾವು ಅವತ್ತು ಪುತ್ತೂರಿನ ಹಲಸು ಮೇಳದಲ್ಲಿ ನಾವು ಕೊಟ್ಟಿದ್ದೆವು. ಖಂಡಿತವಾಗಲೂ ನಾನು ನೋಡ್ತಾ ಇದ್ದೇನೆ, ರಾಜೇಶ್ ನಾಯಕರು, ನಾನು ಬೆಳಿಗ್ಗೆ ಕೂಡ ಬಂದಿದ್ದೆ, ತುಂಬ ಓಡಾಡ್ತಾಯಿದ್ರು, ಸುಲಭದ ಕೆಲಸ ಅಲ್ಲ.
ಅಂದರೆ ಅವರು ಈಗಲೂ ಅವ್ರದ್ದು ಫುಲ್ಲು ಮೈಯಲ್ಲಿ ಬೆವರು ಉಂಟು, ಹೌದು, ಅಷ್ಟು ಓಡಾಡಿ ಅವರು ಮಾಡಿದ್ದಾರೆ ಈ ಪದಾಧಿಕಾರಿಗಳು. ಹಾಗೆಯೇ ನಾಡಿದ್ದು ನಾಟಕ ಕೂಡ ಇದೆ, ಅದು ಒಳ್ಳೆಯ ಕೆಲಸಕ್ಕೆ ಅವರು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಅವರಿಗೆ ಖಂಡಿತವಾಗಿ ನಾನು ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಊರಿಗೂ ಹಲಸಿಂದ ಹೆಸರು ಬರಲಿ. ತುಂಬ ಊರಿದೆ, ನಮ್ಮ ಚಿಕ್ಕಮಗಳೂರಲ್ಲಿ ಸಕರಾಯಪಟ್ಟಣ ಅಂತ ಇದೆ, ಅದು ಕೂಡ ಹಲಸಿಗೆ ತುಂಬ ಫೇಮಸ್ಸು. ಹಾಗೆ ತುಮಕೂರಲ್ಲಿ ಚೇಳೂರು ಅಂತ ಊರಿದೆ, ಅಲ್ಲಿಯ ಸಂತೆ ಇಡೀ ಇಂಡಿಯಾಕ್ಕೆ ಹಲಸಿಗೆ ಫೇಮಸ್. ಅದು ಇಡೀ ವಿಶ್ವದಲ್ಲಿ ಭಾರತ ದೇಶ ಹೊತ್ತು ಹಲಸು ಅತ್ಯಂತ ಹೆಚ್ಚು ಬೆಳೆಯುವ ದೇಶ ಇದ್ದರೆ ಅದು ಭಾರತ. ತೂಬುಗೆರೆ ಹಲಸು ಇದೆ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಷ್ಟಪಟ್ಟ ಒಂದು ಮರ ಇದೆ, ಅಲ್ಲಿ ಅದನ್ನು ಪೇಟೆಂಟ್ ಎಲ್ಲ ಮಾಡಿದ್ದಾರೆ. ಹಾಗೆಯೇ ನಮ್ಮ ಚೇಲೂರು ಹೇಳಿದೆ ನಾನು, ತೂಬುಗೆರೆ ಹಲಸು ಇದೆ, ಸಕರಾಯಪಟ್ಟಣ ಇದೆ, ಪಂಡ್ರುತ್ತಿ ಅಂತ ಒಂದು ಊರಿದೆ ತಮಿಳುನಾಡಿನಲ್ಲಿ, ಅದು ಕೂಡ ಹಲಸಿಗೆ ಅತ್ಯಂತ ಫೇಮಸ್ ಆದ ಊರು. ಹಾಗೆ ನಮ್ಮಲ್ಲಿ ಕೂಡ ಅಂಥ ತಳಿಗಳು ಇರ್ಬೋದು, ಅಂಥ ತಳಿಗಳನ್ನು ಉಳಿಸುವಂಥ ಕೆಲಸ ತುಂಬ ಜನ ಮಾಡ್ತಾ ಇದ್ದಾರೆ. ನಮ್ಮ ನಾಕಾರ ಅಂತ ಅವರು ಇರ್ಬೋದು, ಅಲ್ಲ ಮನೋಹರ ಉಪಾಧ್ಯಾಯ ಅವರು ಇರ್ಬೋದು, ನಮ್ಮದೊಂದು ವಾಟ್ಸ್ಯಾಪ್ ಗ್ರೂಪ್ ಎಲ್ಲ ಇದೆ, ಅದರಲ್ಲಿ ನಾವು ತುಂಬ ಅವರು ಇತ್ತೀಚೆಗೆ ಉತ್ತರ ಕನ್ನಡಕ್ಕೆ ಹೋಗಿ ಅಲ್ಲೇ ಒಂದು ವಿಶಿಷ್ಟ ಹಲಸನ್ನು ಈಗ ಉಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಕೆಲಸ ಮುಂದುವರಿಯಲಿ. ಹಾಗೆ ಆರೋಗ್ಯದ ದೃಷ್ಟಿ, ನಾನು ವೈದ್ಯನಾಗಿ ಹೇಳೋದಿದ್ದರೆ ಆರೋಗ್ಯದ ದೃಷ್ಟಿಯಿಂದಲೂ ಹಲಸು ಖಂಡಿತವಾಗಲೂ ಒಳ್ಳೆಯದು. ಹೊಟ್ಟೆ ತುಂಬಿಸ್ತದೆ ಮಾತ್ರ ಅಲ್ಲ, ಎಳೆ ಹಲಸಲ್ಲಿ ಮೆಟ್ಫಾರ್ಮಿನ್ ಇರ್ತದೆ. ನಾವೇನು ಶುಗರಿಗೆ ಯೂಸ್ ಮಾಡ್ತಾ ಇದ್ದೇವೆ ಇವತ್ತು ಟ್ಯಾಬ್ಲೆಟ್ಗಳು, ಅದು ಎಳೆ ಹಲಸಿನಲ್ಲಿ ಉಂಟಂತೇಳಿ ಪ್ರೂವ್ ಆಗಿದೆ. ಹಣ್ಣು ಹಲಸಲ್ಲ, ಶುಗರ್ ಜಾಸ್ತಿ ಆಗ್ತದೆ, ಆದರೆ ಎಳೆ ಹಲಸಿನಲ್ಲಿ ಮೆಟ್ಫಾರ್ಮಿನ್ ಅಂಶ ಇದೆ. ಹಾಗೆ ಇದರ ಎಲೆಯಲ್ಲಿ, ಹಲಸಿನ ಎಲೆಯಲ್ಲಿ ಹಾಗೂ ಹಲಸಿನ ಬೀಜದಲ್ಲಿ ವಿಡಾಲ್ಗ್ಲಿಪ್ಟಿನ್ ಎನ್ನುವ ಒಂದು ಶುಗರನ್ನು ಕಮ್ಮಿ ಮಾಡುವ ಅಂಶ ಇದೆ ಅಂತೇಳಿ ಪ್ರೂವ್ ಆಗಿದೆ. ಹಾಗೆ ಪೊಟ್ಯಾಷಿಯಮ್ ಇದೆ ಅದರಲ್ಲಿ. ಆದ ಕಾರಣ ಹೃದ್ರೋಗ ಇರುವವರು ಕೂಡ ಖಂಡಿತವಾಗಲೂ ತಿನ್ಬೋದು. ಆದ ಕಾರಣ ಈ ಹಲಸನ್ನು ಒಂದು ಹೆಚ್ಚು ಉಪಯುಕ್ತವಾದ ಒಂದು ಹಣ್ಣಾದ ಕಾರಣ ಎಲ್ಲರೂ ಉಪಯೋಗ ಮಾಡೋ ದಿವಸಗಳು ಬರಲಿ. ಹಲಸು ಖಂಡಿತವಾಗಲೂ ಕೊಳೆಯುವುದು ಬೇಡ ಅಂಥೇಳಿ ಹೇಳ್ತಾ ಆಶಿಸ್ತಾ, ಇಂಥ ಹಲಸು ಮೇಳಗಳು ಮಾಡಲಿಕ್ಕೆ ಇನ್ನೂ ಕೂಡ ತುಂಬ ಜನರಿಗೆ ನಮ್ಮ ಸಹಕಾರ ಕೊಟ್ಟು ಅದು ಮುಂದೆಯೂ ನಡೆಯುವಂತೆ ಆಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಹಲಸಿನಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ವೈದ್ಯರು ತಿಳಿಸಿದರು. ಇಂತಹ ಕಾರ್ಯಕ್ರಮಗಳಿಗೆ ವೈದ್ಯರನ್ನು ಕರೆದಾಗ ಅವರು ಇದರ ಅನುಕೂಲಗಳನ್ನು ಹೇಳ್ತಾರೆ ಅನ್ನೋವಂಥದ್ದು. ಹಾಗಾಗಿ ಈ ಒಂದು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದ ಅತಿಥಿಗಳೇ ಬಂದಿದ್ದಾರೆ ಅನ್ನೋವಂಥದ್ದು. ಹಲಸು ಮೇಳ ಅಂತ ಹೇಳಿದಾಗ ಹಲಸು ಇರಲೇಬೇಕು, ವೇದಿಕೆಯಲ್ಲಿ ಹಲಸು ಕಟ್ ಆಗಲೇಬೇಕು. ಹಾಗಾಗಿ ಇದೀಗ ಹಲಸು ಮೇಳದ ವೇದಿಕೆಯಲ್ಲಿ ಹಲಸನ್ನು ತುಂಡರಿಸುವಂತಹ ಸಮಯ. ಗಣ್ಯರೆಲ್ಲರೂ ಸೇರಿ ಹಲಸನ್ನು ತುಂಡರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಹೇಗಿತ್ತು ಸರ್ ಹಲಸು? ಚೆನ್ನಾಗಿತ್ತಾ? ಚೆನ್ನಾಗಿದೆ. ಓಕೆ, ಧನ್ಯವಾದಗಳು ಸರ್. ಇದೀಗ ಟೀಮ್ ಉಬಾರ್ ತಂಡದ ವತಿಯಿಂದ ಅತಿಥಿಗಳಿಗೆ ಕಿರುಕಾಣಿಕೆಯಾಗಿ ಮೊಮೆಂಟೋ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ಅರುಣ್ ಕುಮಾರ್ ಪುತ್ತಿಲ ಸರ್ ಅವರು ಟೀಮ್ ಉಬಾರ್ ತಂಡದಿಂದ ನೀಡ್ತಾ ಇರುವಂತಹ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ UT ತೌಸಿಫ್ ಸರ್ ಕೂಡ ಈ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆಯೇ ಡಾಕ್ಟರ್ ಸುಪ್ರೀತ್ ಜೋಯಲ್ ಲೋಬೋ ಸರ್, ನಿಮಗೆ ಕೂಡ ಒಂದು ಟೀಮ್ ಉಬಾರ್ ತಂಡದ ವತಿಯಿಂದ ಕಿರುಕಾಣಿಕೆಯಾಗಿ ಮೊಮೆಂಟೋ. ಹಲಸು ಹಣ್ಣು ಮೇಳದ ಎದುರು ಭಾಗದಲ್ಲಿ 50ಕ್ಕಿಂತಲೂ ಅಧಿಕ ಸ್ಟಾಲ್ಗಳಿದೆ. ಅವುಗಳಿಗೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಬೇಕಾಗುವಂಥ ಉತ್ಪನ್ನಗಳೇ ಇದೆ, ಅದರ ಜೊತೆಗೇ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಇವೆಲ್ಲದರ ಕೂಡ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಉತ್ತಮವಾಗಿರುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರತಿಯೊಬ್ಬರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡ್ತಾ ಇರುವಂತಹ ಸುದ್ದಿ ಮೀಡಿಯಾದ ಕಾರ್ತಿಕ್ ಅವರು ಕೂಡ ಬಂದು ಮೊಮೆಂಟೋವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ನುಡಿಗಳನ್ನು ಹೇಳಿ ಮುಂದೆ ಕೂಡ ನಮ್ಮ ಸಹಕಾರ ಪ್ರೋತ್ಸಾಹ ನಿಮ್ಮ ಜೊತೆಗೆ ಇರುತ್ತೆ ಅಂತ ಹೇಳಿದಂತಹ ಹಿಂದೂ ಮುಖಂಡರಾಗಿರುವಂಥ ಅರುಣ್ ಕುಮಾರ್ ಪುತ್ತಿಲ ಸರ್, ನಿಮಗೆ ಧನ್ಯವಾದಗಳು ಸರ್. ಹಾಗೆಯೇ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ತೌಸಿಫ್ UT ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಹಾಗೆಯೇ ಬಲ್ಲಿ ಆಯುರು ಗ್ರಾಮ ಉಪ್ಪಿನಂಗಡಿ ಇದರ ವ್ಯವಸ್ಥಾಪಕ ನಿರ್ದೇಶಕರು ಹಾಗೆಯೇ ಮುಖ್ಯ ವೈದ್ಯರಾಗಿರುವಂಥ ಡಾಕ್ಟರ್ ಸುಪ್ರೀತ್ ಜೋಯಲ್ ಲೋಬೋ ಸರ್, ನಿಮಗೆ ಕೂಡ ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಆಗಮಿಸಿ ಟೀಮ್ ಉಬಾರ್ ತಂಡಕ್ಕೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ಪ್ರತಿಯೊಬ್ಬರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.